ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ, ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತೆ ಟಿವಿ ಮಾಧ್ಯಮ ಪ್ರತಿನಿಧಿಗಳಿಗೆ, ವರದಿಗಾರರಿಗೆ ನಮಸ್ತೆ ಮತ್ತು ಹೃತ್ಪೂರ್ವಕವಾದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುತ್ತೂರು ತಾಲೂಕು ಚೆಸ್ ಅಸೋಸಿಯೇಷನ್ ಇದರ ವತಿಯಿಂದ ನಾನು ಸತ್ಯಲತಾ ರೈ ಎಂ, ಪ್ರೆಸಿಡೆಂಟ್, ಪುತ್ತೂರು ತಾಲೂಕು ಚೆಸ್ ಅಸೋಸಿಯೇಷನ್. ಇವರು ಫೌಂಡರ್ ಪ್ರೆಸಿಡೆಂಟ್ ಉಮಾಡಿ ಪ್ರಸನ್ನ, ಹಾಗೆ ಇವರು ದಿನೇಶ್ ಪ್ರಸನ್ನ ಅಂತ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ CS, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಹಾಗೂ ಮೆಂಬರ್ ಆಫ್ ಪುತ್ತೂರು ತಾಲೂಕು ಚೆಸ್ ಅಸೋಸಿಯೇಷನ್. 2020ರಲ್ಲಿ ಪುತ್ತೂರು ತಾಲೂಕು ಚೆಸ್ ಅಸೋಸಿಯೇಷನ್ ಎಂಬ ಸಂಸ್ಥೆಯು ಪುತ್ತೂರಿನ ಚೆಸ್ ಆಟಗಾರರ ಹೆತ್ತವರಿಂದ ಪ್ರಾರಂಭವಾಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಸಣ್ಣ ಪುಟ್ಟ ಟೂರ್ನಮೆಂಟ್ಸ್ ಅನ್ನ ನಾವು ಮಾಡ್ತಾ ಇದ್ದೆವು. ಕೊರೋನಾ ಇದ್ದ ಕಾರಣ ಕೆಲವು ವರ್ಷಗಳ ಕಾಲ ಯಾವುದೇ ಟೂರ್ನಮೆಂಟ್ಸ್ ಆಗಿರಲಿಲ್ಲ. ಸೊ ಅದರ ನಂತರ ಇತ್ತೀಚೆಗೆ 2 ತಿಂಗಳ ಹಿಂದೆ ಡಿಸೆಂಬರಲ್ಲಿ ನಾವು ಒಂದು ಒನ್ ಡೇ ಟೂರ್ನಮೆಂಟ್ ಅನ್ನು ಸಹ ದೇವಸ್ಥಾನದ ಹಾಲಲ್ಲಿ ಮಾಡಿದ್ದೇವೆ. ಸೊ ಇದು ಇಂಟರ್ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್. ಈ ಸಲ ಮಾಡ್ತಾ ಇರುವಂಥದ್ದು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ AC ಹಾಲ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನ ಒಂದು ಟೂರ್ನಮೆಂಟನ್ನು 2 ದಿವಸಗಳ ಕಾಲ ಮಾಡ್ತಾ ಇದ್ದೇವೆ. ಇದು ರ್ಯಾಪಿಡ್ ಫಿಡೆರೇಟೆಡ್ ಟೂರ್ನಮೆಂಟ್ ಆಗಿರ್ತದೆ. ಅಂದರೆ ಚೆಸ್ ಆಟಗಾರ ತನ್ನ ರೇಟಿಂಗ್ ಅನ್ನು ಇನ್ಕ್ರೀಸ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಈ ಟೂರ್ನಮೆಂಟಲ್ಲಿ ಇದೆ. ಈ ಟೂರ್ನಮೆಂಟಿಗೆ ಸುಮಾರು 6 ಲಕ್ಷದಷ್ಟು ಖರ್ಚನ್ನು ಮಾಡ್ತಾ ಇದ್ದೇವೆ ಮತ್ತು ಬಂದ ಪಾರ್ಟಿಸಿಪೆಂಟ್ಸಿಗೆ 3 ಲಕ್ಷ ನಗದು ಬಹುಮಾನವನ್ನು ಮತ್ತು 109 ಟ್ರೋಫಿಗಳನ್ನು ಸಹ ನೀಡ್ತಾ ಇದ್ದೇವೆ ವಿಜೇತರಿಗೆ. ಇದು ಬೇರೆ ಬೇರೆ ವಯೋಮಾನಗಳಲ್ಲಿ ಆಗ್ತಾ ಇರ್ತದೆ. ಅಂದರೆ ಏಜ್ ಕ್ಯಾಟಗರಿ ಇದೆ, ಅಂಡರ್ 8, ಅಂಡರ್ 10, ಅಂಡರ್ 12, ಅಂಡರ್ 17, ಹೀಗೆ 12, 14 ಮತ್ತೆ 17 5 ಕ್ಯಾಟಗರಿ ವಯೋಮಾನ. ಅಂಡರ್ 8, ಅಂಡರ್ 10, ಅಂಡರ್ 12, ಅಂಡರ್ 14, ಅಂಡರ್ 17 ಮತ್ತೆ ಓಪನ್ ಅಂತೇಳಿ ಓಪನ್ ಅದರಲ್ಲಿ ಉಂಟು, ಬ್ಯಾಕ್ ಸೈಡ್ ಅಲ್ಲಿ ಉಂಟು, ಬ್ಯಾಕ್ ಸೈಡ್ ಅಲ್ಲಿ. ಓಪನ್ ಕ್ಯಾಟಗರಿಯ ಫಸ್ಟ್ ಪ್ಲೇಸ್ಗೆ 30,000 ಕ್ಯಾಶ್ ಮತ್ತೆ ಟ್ರೋಫಿ ಹೋಗ್ತದೆ. ಅದಲ್ಲದೆ ಮತ್ತೆ ರೇಟಿಂಗ್ ನಲ್ಲಿ ಕ್ಯಾಟಗರಿ ಬೇರೆ ಉಂಟು, ಏಜ್ ಕ್ಯಾಟಗರಿ ಬೇರೆ ಇದೆ, ರೇಟಿಂಗ್ ನ ಕ್ಯಾಟಗರಿ ಬೇರೆ ಇದೆ. ಅಂದ್ರೆ 1400 ಅದು ಇಂಟರ್ನ್ಯಾಷನಲ್ ರೇಟಿಂಗ್, ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಂತ ಇದೆ. ಈಗ ಗುಕೇಶ್ ಅಂತ 2600 ಹೀಗೆ ಹೇಳ್ತಾರೆ. ಈ ಟಾಪ್ ರ್ಯಾಂಕ್ ಬೇರೆ ಬೇರೆ ಇರ್ತದೆ. ಹಾಗೆ ಆ ರ್ಯಾಂಕ್ 1400 1599 ರ್ಯಾಂಕಿಂಗ್ ನಲ್ಲಿ ಇರುವವರಿಗೆ ಅದರಲ್ಲಿ ಫಸ್ಟ್ ಯಾರು, ಮತ್ತೆ 1600 1700 ಅದರಲ್ಲಿ ಫಸ್ಟ್ ಯಾರು, ಅದು ಬೇರೆ ಇದೆ. ಏಜ್ ವೈಸ್ ಸಹ ಬೇರೆ ಇದೆ. ಅಂದ್ರೆ ಎಲ್ಲರಿಗೆ ಕೆಲವು ಸಣ್ಣ ಮಕ್ಕಳಿದ್ದು ರೇಟಿಂಗ್ ತುಂಬಾ ಇರ್ತದೆ. ಬೇರೆ ಬೇರೆ ರೀತಿಯ ಚೆಸ್ ಅಲ್ಲ, ಇದು ಓಪನ್ ಟು ಆಲ್ ಅಂತ ಹೇಳಿದ್ರೆ ಸಣ್ಣ ಯಾವ್ದು 3 ವರ್ಷದ ಮಗು ಇರ್ಬೋದು, 75 ವರ್ಷದ ವಯೋಮಾನದವರು ಆಡುದು ಒಟ್ಟಿಗೆ ಎಲ್ಲರಿಗೆ. ಸೊ 9 ರೌಂಡ್ ಆಟವನ್ನು ಆಡಿಸ್ತೇವೆ. 9 ರೌಂಡಲ್ಲಿ ಆಮೇಲೆ ಕ್ಯಾಟಗರಿ ವೈಸ್ ನೋಡ್ತಾ ಬರುದು. ಅಂಡರ್ 8 ಅಲ್ಲಿ ಯಾರು ಹೈಯೆಸ್ಟ್ ಪಾಯಿಂಟ್ ಮಾಡಿದ್ದಾರೆ ಅಂತ. ಇದರಲ್ಲಿ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಇಲ್ಲರ ಬರೇ ಕ್ಯಾಟಗರಿ ಆಡಿದ್ರೆ ಅವರೊಳಗಿನ ಮಕ್ಕಳಲ್ಲಿ ಮಾತ್ರ ಸ್ಪರ್ಧೆ ಇರ್ತದೆ. ಇದು ಓಪನ್ ಟು ಆಲ್ ಆದ ಕಾರಣ ಬೇರೆ ಬೇರೆ ವಯೋಮಾನದವರು ಮಾತ್ರ ಅಲ್ಲ, ಬೇರೆ ಬೇರೆ ರೇಟಿಂಗ್ ಅಂದ್ರೆ ಇದರಲ್ಲಿ ರ್ಯಾಂಕಿಂಗಿನ ಹಾಗೆ. ಸೊ ಇದರಲ್ಲಿ ಇಂಟರ್ನ್ಯಾಷನಲ್ ಈಗ ನಮಗೆ ಆಲ್ರೆಡಿ ಒಂದು ಫಾರಿನ್ ಎಂಟ್ರಿ ಬಂದಿದೆ, ನಾರ್ವೆ ಅವರೊಬ್ರು ಬರ್ತಾ ಇದ್ದಾರೆ ಆಟ ಆಡೋದು. ಸೊ ನಮ್ಮ ಮಕ್ಕಳಿಗೆ ಅವರೊಟ್ಟಿಗೆ ಒಂದು ಆಡುವ ಅವಕಾಶ ಸಿಗ್ತದೆ. ಹಾಗಾಗಿ ಎಕ್ಸ್ಪೋಷರ್ಸ್ ಸಿಗ್ತದೆ, ಬೇರೆ ಬೇರೆ ಮಕ್ಕಳಿಗೆ ಎಕ್ಸ್ಪೋಷರ್ಸ್ ಸಿಗುವ. ಹೌದು, ವಯೋಮಾನದಲ್ಲಿ 5 ವಿಭಾಗ. ಮತ್ತೆ ಪುನಃ ಅದಲ್ಲದೆ ಬೆಸ್ಟ್ ಫೀಮೇಲ್ ಅಂತ ಬೇರೆ ಇದೆ, ಬೆಸ್ಟ್ ವೆಟರನ್ ಪ್ರಾಯದವರಿಗೆ ಅಂತ ಬೇರೆ ಇದೆ, ರೇಟಿಂಗ್ ಇಲ್ಲದವರದ್ದು ಇದೆ, ದಕ್ಷಿಣ ಕನ್ನಡದವರಿಗೆ ಬೇರೆ ಇದೆ, ಪುತ್ತೂರಿನವರಿಗೆ ಬೇರೆ ಇದೆ. ಅಂದ್ರೆ ಎಲ್ಲರನ್ನು ನಾವು ಅಷ್ಟು ಕವರ್ ಮಾಡಿ ಎಲ್ಲರಿಗೂ ಒಂದು ಸಮಜಾಯಿಸಿಕೊಡುವ ಹಾಗೆ ನಾವು ಇದನ್ನು ಬಹುಮಾನಗಳ ಕ್ಯಾಟಗರಿ ಇಟ್ಟಿದ್ದೇವೆ. ಇಲ್ಲಿಂದ ಸಹ ಬರ್ಬೋದು. ಇದು ಯಾವ ಡಿಸ್ಟ್ರಿಕ್ಟ್, ಅದು ಇಂಟರ್ನ್ಯಾಷನಲ್, ನ್ಯಾಷನಲ್ ಆಗಿ ಇಂಟರ್ನ್ಯಾಷನಲ್ ಆಗಿ ಬರ್ಬೋದು. ಯಾರು ಬರ್ಬೋದು, ಯಾರು ಎಲ್ಲಿಂದಲೂ ಬಂದಿರ್ತಾರೆ, ಸಂಬಂಧವರು ಪುತ್ತೂರಿಗೆ ಬಂದಿರ್ತಾರೆ. ಹೀಗೆ ರಿಜಿಸ್ಟರ್ ಮಾಡಿರ್ಬೇಕು ಮೊದಲು. ಹೌದು, ಚೌಕಟ್ಟು ಉಂಟು, ರೇಟಿಂಗ್ ಅಂತ ಹೇಳುವಾಗ ಚೌಕಟ್ಟು ಉಂಟು. ಅದೇ ಇಂಟರ್ನ್ಯಾಷನಲ್ ಇದೆ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಇದಕ್ಕೆ ಏನಂತ ಹೇಳಿದ್ರೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಫಿಡೆ ಅಂತ ಹೇಳುದು ವರ್ಲ್ಡಿನ ಮೇನ್ ಟಾಪ್ ರೆಗ್ಯುಲೇಟರಿ ಸಂಸ್ಥೆ. ಸೊ ಅದರ ಪರ್ಮಿಷನ್ ಅನ್ನು ನಾವು ತಗೊಳ್ಬೇಕು. ಅದರ ನಂತರ ಆಲ್ ಇಂಡಿಯಾ AICF ಅಂತ ಉಂಟು ಅದರಲ್ಲಿ. ಸೊ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಅಂತ ಅವರ ಪರ್ಮಿಷನ್ ಆಗ್ಬೇಕು. ಆಮೇಲೆ ಸ್ಟೇಟ್ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್, ಅದಾದ ಮೇಲೆ DKC, ಅದಾದ ಮೇಲೆ ನಾವು ತಾಲೂಕಿನ. ಸೊ ಈ ರೀತಿ ಉಂಟು ಲೆವೆಲ್ಸ್. ಇವರೆಲ್ಲರ ಪರ್ಮಿಷನ್, ನಾವು ತಾಲೂಕಾದ ಕಾರಣ ನಮ್ಮಂದು ಹೈಯರ್ ಯಾರಿದ್ದಾರೆ ಅವರದೆಲ್ಲ ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ತಗೊಂಡು ಅದಕ್ಕೊಂದು ನಾರ್ಮ್ ಅಂತ ಉಂಟು. ರೇಟಿಂಗ್ಸ್, ಈಗ ರೇಟಿಂಗ್ಸ್ ಒಟ್ರಾಸಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥದೇ ಕ್ಯಾಲ್ಕುಲೇಷನ್ಸ್ ಅಂತ ಇರ್ತದೆ. ಅದೇ ಪ್ರಕಾರ ಇಷ್ಟರವರೆಗೆ ಆಡದವರಿಗೆ ಒಂದು ಫಿಡೆ ID ಅಂತ ಬರ್ತದೆ. ಅದು ಥ್ರೂ ಔಟ್ ದ ವರ್ಲ್ಡ್ ಒಂದು
ಆ ID ನಂಬರ್ ಏನು ನಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರ್ತದಲ್ಲ ಮಾಮೂಲು, ಅದೇ ಥರ ಫಿಡೆ ID ಅಂತ ಬರ್ತದೆ. ಅದು ಒಂದೇ ಥ್ರೂ ಔಟ್ ದ ವರ್ಲ್ಡ್. ನಾವು ಇವತ್ತು ಇಲ್ಲಿ ಆಡಲಿ, ನಾಳೆ ಫಾರಿನಲ್ಲಿ ಹೋಗಿ ಆಡಲಿ, ನಮ್ಮ ಐಡೆಂಟಿಫಿಕೇಶನ್ ಹೆಸರಲ್ಲ, ಆ ನಂಬರ್ನ ಮೂಲಕ. ಯಾಕೆಂದರೆ ಒಂದೇ ನೇಮ್ನವರು ಎಷ್ಟೋ ಜನ ಇರ್ಬೋದು, ಬಟ್ ಐಡೆಂಟಿಫೈ ಮಾಡೋದು ಫಿಡೆ ID. ಅದರ ಮೂಲಕ ನಮ್ಮ ಐಡಿಯನ್ನು ಮಾಡಿ ನಂತರ ರೇಟಿಂಗನ್ನು ಇನ್ಕ್ರೀಸ್ ಮಾಡೋದು. ನಮ್ಮಿಂದ ದೊಡ್ಡವರನ್ನು ನಾವು ಸೋಲಿಸಿದರೆ ನಮಗೆ ರೇಟಿಂಗ್ ಆ್ಯಡ್ ಆಗ್ತದೆ, ನಮ್ಮಿಂದ ಚಿಕ್ಕವರೊಟ್ಟಿಗೆ ಸೋತ್ರೆ ಮೈನಸ್ ಆಗ್ತದೆ. ಆ ರೀತಿ ನಾವು ರೇಟಿಂಗನ್ನು ಇನ್ಕ್ರೀಸ್ ಮಾಡ್ತಾ ಹೋಗುದು. ರೇಟಿಂಗ್ ಅಲ್ಲಿ ಚಿಕ್ಕವರು, ಏಜ್ ಲೆಕ್ಕ ಬರುವುದಿಲ್ಲ ಇಲ್ಲಿ, ನಮಗೆ ರೇಟಿಂಗ್ ಅನ್ನ ಮಾಡುದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇಷ್ಟರವರೆಗೆ ಇಲ್ಲಿ ಪುತ್ತೂರಲ್ಲಿ ನ್ಯಾಷನಲ್ ಲೆವೆಲ್ ಮಾಡಲಿಲ್ಲ, ಸ್ಟೇಟ್ ಲೆವೆಲ್ ನಾವೇ ಮಾಡಿದ್ದು. 2 ವರ್ಷದ ಹಿಂದೆ ಸ್ಟೇಟ್ ಲೆವೆಲ್ ಮಾಡಿದೆ, ನ್ಯಾಷನಲ್ ಆಗಲಿ ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ. ಯಾಕೆಂದ್ರೆ ಅದಕ್ಕಷ್ಟು ನಾರ್ಮ್ಸ್ ಉಂಟು. ಆರ್ಬಿಟರ್ಸ್ ಅಂತ ಇರ್ತಾರೆ, ಚೀಫ್ ಆರ್ಬಿಟರ್ ಕ್ವಾಲಿಫೈಡ್, ಅವ್ರಿಗೊಂದು ಇಂಥ ಎಕ್ಸಾಮ್ ಪಾಸ್ ಆಗಿರ್ಬೇಕು, ಅವರು ಮಾತ್ರ ರೆಫ್ರಿ ಆಗ್ಲಿಕ್ಕೆ ಆಗುದಿಲ್ಲ, ಯಾರೇ ಬಂದು ರೆಫ್ರಿ ಮಾಡ್ಲಿಕ್ಕೆ ಆಗುದಿಲ್ಲ, ಇಂಥದೇ ಲೆವೆಲ್ನವರು ಮಾಡಬೇಕು. ಸೊ ಅದು ಬೇಕಾಗ್ತದೆ. ಹಾಲುಗಳ ಇಂಥದೇ ಇರಬೇಕು. ಸೊ AC ಹಾಲನ್ನು, ಅದಕ್ಕೋಸ್ಕರ ನಾವು ವಿವೇಕಾನಂದವನ್ನು ಅಪ್ರೋಚ್ ಮಾಡಿದರೆ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ AC ಹಾಲಲ್ಲಿ ಮಾಡ್ತಾ ಇದ್ದೇವೆ ನಾವು. ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಬೇಕು. ಇಂಥದ್ದೆಲ್ಲ ಕಾಮನ್ ಒಂದು ನಾರ್ಮ್ಸ್ ಇರ್ತದೆ, ಅದನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಇಂಟರ್ನ್ಯಾಷನಲ್ ಅಂದರೆ ಮಿನಿಮಮ್ ಆದರೂ 300 ಆಗಬೇಕು. ಮೊದಲು 400-500 ಇತ್ತು ನಮಗೆ. ಅದು ಈಗ ಮೊನ್ನೆ ಅಷ್ಟೇ ಗೊತ್ತಾಯ್ತು ನಮಗೆ, 4 ಕಡೆಯಲ್ಲಿ ಕರ್ನಾಟಕದಲ್ಲಿ ಸೇಮ್ ದಿವಸದಲ್ಲಿ ಆಗ್ತಾ ಉಂಟು. ಒಂದು ಹುಬ್ಳಿಯಲ್ಲಿ, ಒಂದು ಬ್ಯಾಂಗ್ಳೂರಲ್ಲಿ, ಒಂದು ಶಿವಮೊಗ್ಗದಲ್ಲಿ. ಅದರ್ವೈಸ್ ಬ್ಯಾಂಗ್ಳೂರಿಂದ ಒಂದಷ್ಟು ಜನಗಳು ತುಂಬ ಇರೋದು ಬ್ಯಾಂಗ್ಳೂರು ಚೆಸ್ ಪ್ಲೇಸ್ ಬರುವ. ಬಟ್ ಕೇರಳದಿಂದ ಅಪ್ರೋಚ್ ಮಾಡಿದ್ದಾರೆ, ತಮಿಳುನಾಡು, ನಮಗೆ ಹೈದರಾಬಾದಿಂದಲೇ ಈಗಲೇ ಕೇಳಿದ್ದಾರೆ, ಹೆಸರುಗಳನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ 300ರಿಂದ ಮಿಕ್ಕಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಒಂದು 170ರವರೆಗೆ ಆಗಿದೆ. 23 ಬೇರೆ ಬೇರೆ ರೇಟಿಂಗ್ 1250 ಸ್ಟಾರ್ಟಿಂಗ್ ಇತ್ತು, 1500 ಇದೆ. ಅಂದ್ರೆ ಮೊದಲು ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲ, ನಮಗೆ ಸರ್ ರೂಲ್ಸ್ ಉಂಟು. ಈಗ ಪ್ರೈಸ್ ಮನಿ ಬೇಕಾಬಿಟ್ಟು ಫೀಸ್ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ಪ್ರೈಸ್ ಮನಿ ನಾವು 3 lakhs ಅಂತ ಇಟ್ಟ ಕಾರಣ ಅದರ 0.5% ಮಾಡ್ತಾ ತಗೊಳ್ಳುದು. ಆ ರೀತಿ 1,500,000 ಆ ರೀತಿ ಇರ್ತದೆ ಪ್ರೈಸ್. ನಾವು ಏನು ಚಾರ್ಜ್ ಮಾಡಿ ಮತ್ತೆ ಸ್ಪರ್ಧೆಗೆ ದುಡ್ಡು ಕೊಡ್ಬೇಕು ಸರ್. ಇದಕ್ಕೆ ಆರ್ಗನೈಸ್ ಮಾಡಬೇಕಾದ್ರೆ ಸರ್, ನಾವು AICFಗೆ ಮತ್ತೆ KSCA, ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್, ಮತ್ತೆ AICF ಅಂದ್ರೆ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಅಂತ ಇದೆ, ಅವರಿಗಿಬ್ಬರಿಗೆ ನಾವು ಪೇ ಮಾಡಿ ಮತ್ತೆ ಇದನ್ನು ನಮಗೆ ಪರ್ಮಿಷನ್ ತಗೊಂಡು ಇವೆಂಟ್ ಕೋಡ್ ಅಂತ ಕೊಡ್ತಾರೆ. ಇವೆಂಟ್ ಕೋಡ್ ಕೊಡಬೇಕಾದ್ರೆ ನಾವು ಪೇ ಮಾಡಲೇಬೇಕು. ಒಂದು ಈಗ ನಾವು ಪ್ರೈಸ್ ಮನಿ ಎಷ್ಟು ಉಂಟು ಅದರ 10% ನಾವು ACPಗೆ ಕಟ್ಟಬೇಕು. ಆಲ್ರೆಡಿ ಈಗ ನಾವು ನಾವು ಮಾತ್ರ ಪೇ ಮಾಡಬೇಕು. ನಮಗೆ ಡೇಟ್ ಸಹ ಅವರೇ ಸ್ಯಾಂಕ್ಷನ್ ಮಾಡಬೇಕು. ಡೇಟಿಗೆ ಮಾಡಿ ಅಂತ ಅವರೇ ಹೇಳು. ನಾವು ಕೇಳಿರ್ತೇವೆ ಒಂದು 4-5. ಅದು ಪರ್ಮಿಷನ್ಗೆ ಅಲ್ಲ, ಅದು ಎಂತಕ್ಕಿಂತ ಸರ್, ಅವರು ಸಂಸ್ಥೆಯನ್ನು ನಡೆಸಬೇಕು. ಅಲ್ಲೊಂದಷ್ಟು ಆಫೀಸ್ ಬೇರೆ ಇದ್ದಾರೆ. ಈ ಐಡಿಗಳನ್ನು ಕ್ರಿಯೇಟ್ ಮಾಡೋದೆಲ್ಲ ಉಂಟಲ್ಲ, PD ID ರ್ಯಾಂಕಿಂಗ್, ಅದನ್ನೆಲ್ಲ ನೋಡಿಕೊಳ್ಳಿಕ್ಕೆ ಒಂದಷ್ಟು ಜನ ಇದ್ದಾರೆ ಕ್ವಾಲಿಫೈಡ್, ಅವರಿಗೆ ಪೇ ಮಾಡಬೇಕು, ಆಫೀಸನ್ನು ರನ್ ಮಾಡಬೇಕು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಈಗ ಪ್ರತಿ ಕ್ಯಾಟಗರಿ ಅಂಡರ್ 10 ಲೆವೆಲ್ ಅಂತ ನ್ಯಾಷನಲ್ ಲೆವೆಲ್ ಮಾಡ್ಬೇಕು. ನ್ಯಾಷನಲ್ ಇಂದ ಇಂಟರ್ನ್ಯಾಷನಲ್ ಅಂದರೆ ವರ್ಲ್ಡ್ ಕಪ್ಪಿಗೆ ವರ್ಲ್ಡ್ ಅಂತ ಉಂಟಲ್ಲಿ, ವರ್ಲ್ಡ್ ಚೆಸ್ ಟೂರ್ನಮೆಂಟ್ ಅಂತ. ಸೊ ಅದಕ್ಕೆ ಹೋಗುವವರಿಗೆ ಫಸ್ಟಿಗೆ ಅವರು ಬೇರ್ ಮಾಡ್ತಾರೆ. ಅದು ವಿಶ್ವದ ಎಲ್ಲಿಯೂ ಇರ್ಬೋದು, ಅಮೆರಿಕದಲ್ಲಿ ಇರ್ಬೋದು, ಇಂಗ್ಲೆಂಡಲ್ಲಿ, ಎಲ್ಲಿ ನಾರ್ವೆಲ್ಲಿ. ಸೊ ಹೋಗಿ ಬರುವ ಖರ್ಚು, ಅವರ ಅಕಾಮಡೇಷನ್, ಅದನ್ನು ಅವ್ರು ಬೇರ್ ಮಾಡ್ತಾರೆ. ಅವರಿಗೆ ಸೋರ್ಸ್ ಇಲ್ಲಿಂದ. ಸೊ ಹೀಗೆ ನಮ್ಮ ಥರ ಯಾರು ಮಾಡ್ತಾರೆ ಅವರಿಂದ ಕಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಕಲೆಕ್ಟ್ ಮಾಡುವಂಥ. ಮತ್ತೆ ಇನ್ನೊಂದು ಮೇಯ್ನ್ ನಾವು ಮಾಡೋ ಉದ್ದೇಶ ಅಂದರೆ, ನಮ್ಮ ಇದು ಸಂಸ್ಥೆ ಸ್ಥಾಪನೆ ಆದ ಉದ್ದೇಶವೇ ಅದು. ಯಾಕೆಂದರೆ ನಾವಿಲ್ಲಿ ಇರುವಂಥವರೆಲ್ಲ ಪೇರೆಂಟ್ಸ್ಗಳೇ, ಚೆಸ್ ನಮ್ಮ ಮಕ್ಕಳು ಆಡಿದವರು ನ್ಯಾಷನಲ್ ಹೋದವರು. ಆಗ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ನಮ್ಮ ಪುತ್ತೂರು ಸುತ್ತಮುತ್ತ, ಈವನ್ ಮಂಗಳೂರಲ್ಲಿ ಇರಲಿಲ್ಲ, ಬೆಂಗಳೂರು ತಪ್ಪಿದರೆ ನಾವು ತಮಿಳುನಾಡು, ಗುಜರಾತ್, ಬಾಂಬೆ, ಡೆಲ್ಲಿ ಇಂಥ ಕಡೆಗಳಿಗೆ ಹೋಗಬೇಕಿತ್ತು. ಈಗ SGFI ಕೇಳಿರ್ಬೋದು, ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ. ಸೊ ಅದರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಪ್ರೈಸ್ ಬಂದ ರಿಸರ್ವೇಷನ್ಸ್ಗಳು ಉಂಟು, ರಿಸರ್ವೇಷನ್ಸ್ ಸಿಗ್ತಾ ಇರ್ತದೆ. ಏನಂತ ಹೇಳಿದ್ರೆ, ಆ ರೀತಿಯಾಗಿ ಚೆಸ್ಸಿಗೆ ತುಂಬ ಕೋಚಿಂಗ್ ಅವಶ್ಯಕತೆ ಇದೆ. ನಮ್ಮ ಪುತ್ತೂರಲ್ಲಿ ಅಷ್ಟು ಸಿಗ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಒಳ್ಳೊಳ್ಳೆ ನಮ್ಮ ಮಕ್ಕಳ ಕಾಲದಲ್ಲಿ ಒಂದಷ್ಟು ಮಕ್ಕಳು ಆಡ್ತಿದ್ರು, ಬಟ್ ಅವರು ಮುಂದೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಇಲ್ಲ, ಒಂದೋ ಬೆಂಗಳೂರು ಹೋಗ್ಬೇಕು ಅಥವಾ ದೂರದ ಊರು ಚೆನ್ನೈ ಇರ್ಬೋದು, ಚೆನ್ನೈಯಲ್ಲಿ ಜಾಸ್ತಿ ಉಂಟು. ಹಾಗೆ ಆಗುವಾಗ ಪೇರೆಂಟ್ಸ್ ಹೋಗ್ಬೇಕಾಗ್ತದೆ, ಮಕ್ಕಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ 2-3 ದಿನ ಅವರು ಸ್ಟೇ ಮಾಡಬೇಕು, ಅದರ ಬೇರ್ ಆಗಬೇಕು, ಎಂಟ್ರಿ ಫೀ ಕೊಡಬೇಕು, ಪೇರೆಂಟ್ಸ್ಗಳು ಜಾಬಲ್ಲಿ ಇದ್ದರೆ ರಜೆ ಮಾಡಬೇಕು. ಹಾಗಾಗಿ ಏನಾಯಿತು, ಮಕ್ಕಳು ಮುಂದೆ ಹೋಗಲಿಲ್ಲ. ಎಷ್ಟೋ ಒಳ್ಳೆಯ ಪ್ರತಿಭೆಗಳು ಮುಂದೆ ಹೋಗಲಿಲ್ಲ, ತುಂಬ ಕಷ್ಟ. ಅಲ್ಲಿ ಸಹ ಅಕಾಮಡೇಷನ್ ಸರಿ ಇಲ್ಲ, ವ್ಯವಸ್ಥೆಗಳು ಸರಿ ಇಲ್ಲ. ಅದೆಲ್ಲ ನೋಡಿ ನಮಗೆ ಆಯಿತು, ನಮ್ಮ ಪುತ್ತೂರಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಲೆಕ್ಕ ನಮ್ಮದು. ಚೆಸ್ಸಿಗೆ ಬುದ್ಧಿವಂತಿಕೆ ಬೇಕು. ಬಟ್ ನಮ್ಮಲ್ಲಿ ಇಷ್ಟರವರೆಗೆ ಯಾರು ಅಂತ ಒಳ್ಳೆ ಲೆವೆಲ್ 1-2 ಜನ IM ಬಂದಿದ್ದಾರೆ. ಈಗ ಒಬ್ಳು GM ಮೊನ್ನೆ ಆಯಿತು, ಈಶಾ ಶರ್ಮಾ ಅಂತೇಳಿ, ಕರ್ನಾಟಕದ ಫಸ್ಟ್ GM. ಕಂಪೇರ್ ಮಾಡಿದರೆ ನೀವು ಚೆನ್ನೈಯಲ್ಲಿ ಹೈಯೆಸ್ಟ್ ಉಂಟು. ಟೋಟಲ್ ಇಂಡಿಯಾದ GMಗಳನ್ನು ನೋಡಿದರೆ 50%ಇಂದ ಹೆಚ್ಚು GMಗಳು ಬಂದದ್ದು ಚೆನ್ನೈಯಿಂದ. ಯಾಕೆ ಅಂತ ಹೇಳಿದರೆ, ಅಲ್ಲಿ ಒಂದು ಸ್ಕೂಲ್ ಉಂಟು, ವೆಲಮಲ್ ಸ್ಕೂಲ್ ಅಂತ.
ಕಂಪ್ಲೀಟ್ಲಿ ಚೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ನ್ಯಾಷನಲ್ ಹೋದ್ರು ಹೇಳಲಿಕ್ಕೆ ಬೇಜಾರಾಗ್ತದೆ, ದುರದೃಷ್ಟ ನಮ್ಮದೇ ಏನು ಅಂದರೆ ಯಾವುದೇ ಟ್ರೈನ್ ಫೇರ್ ಸಹ ಕೊಡೋದಿಲ್ಲ. ಬರೀ ಪುಸ್ತಕದ ಅಂದರೆ ನಿಮ್ಮ ಪೇಪರಲ್ಲಿ ಉಂಟು ಕೊಡಬೇಕಂತ ಹೇಳಿ. ಈಗ ನ್ಯಾಷನಲ್ ಹೋಗಿದ್ದಾರೆ ನಮ್ಮ ಮಕ್ಕಳೆಲ್ಲ, ಬಟ್ ಏನೂ ಸಿಗೋದಿಲ್ಲ. ಚೆಸ್ ಅಂತ ಹೇಳಿ ತುಂಬ ಎಕ್ಸ್ಪೆನ್ಸಿವ್ ಅದು ಸ್ಪೋರ್ಟ್ಸ್ ಅಂತ ಹೇಳೋದು. ಬಟ್ ಅದಕ್ಕೆ ನಮ್ಮಲ್ಲಿಂದ ಸಾಕಷ್ಟು ಅಂದರೆ ನಮ್ಮ ಸರ್ಕಾರದಿಂದ ಸಿಗದ ಕಾರಣ, ಅಥವಾ ಸರ್ಕಾರ ಇರ್ಬೋದು, ಸ್ಪಾನ್ಸರ್ಗಳಿರ್ಬೋದು, ಚೆನ್ನೈಯಲ್ಲಿ ಅಷ್ಟು ಬರಲಿಕ್ಕೆ ಕಾರಣ ಆಗಿದೆ. ಅಷ್ಟು ಅವರ ಸರ್ಕಾರ ಸ್ಪಾನ್ಸರ್ ಮಾಡ್ತದೆ, ಲೋಕಲ್ ಆಗಿ ಬೇರೆ ಕಂಪನಿಗಳು ಸ್ಪಾನ್ಸರ್ಶಿಪ್ ಸಿಗ್ತದೆ. ನಮ್ಮಲ್ಲಿ ಇಲ್ಲದ ಕಾರಣ ಅದಕ್ಕೆ ಮುಂದೆ ಹೋಗೋದಿಲ್ಲ. ಒಂದಷ್ಟು ಲೆವೆಲ್ ಸ್ಟೇಟ್ ಲೆವೆಲ್ವರೆಗೂ ಹೋಗ್ತಾರೆ, ಮತ್ತೆ ಅವರಿಗೆ ಕಷ್ಟ ಕಾಣ್ತದೆ, ಸಾಧ್ಯ ಇಲ್ಲ ಅಂತ. ಆ ಉದ್ದೇಶದಿಂದ ನಾವೇನು ಮಾಡಿದ್ದು, ಈಗ ನಮ್ಮ ಮಕ್ಕಳದೆಲ್ಲ ಆಲ್ಮೋಸ್ಟ್ ಆಗಿ ಅವರೊಂದೊಂದು ಪ್ರೊಫೆಷನಲ್ ಕಾಲೇಜಿಗೆ ಎಂಟರ್ ಆಗಿದೆ. ಬಟ್ ನಮ್ಮ ಮಕ್ಕಳಿಗೆ ಎಂತೆಲ್ಲ ಮಾಡಿದ್ದು, ಪುತ್ತೂರಲ್ಲಿ ತುಂಬ ಉಂಟು, ಪುತ್ತೂರಿನ ಸುತ್ತ ಮಂಗಳೂರಲ್ಲಿ ಇದ್ದಾರೆ, ಅವರಿಗೊಂದು ವೇದಿಕೆ ಆಗಲಿ. ಯಾಕೆಂದರೆ ಯಾವುದೇ ನಿಮಗೆ ಡೆವಲಪ್ ಆಗಬೇಕು ಅಂದರೆ ವೇದಿಕೆ ಸಿಗಬೇಕು, ಸೂಕ್ತ ವೇದಿಕೆ ಅವಕಾಶ ಸಿಗಬೇಕು. ದೂರದ ಊರಿಗೆ ಹೋಗೋದು ಬೇಡ, ಇಲ್ಲೇ ಸಿಗಲಿ ಅಂತ ಹೇಳೋ ಉದ್ದೇಶದಿಂದ ನಾವು ಸ್ಲೋ ಆ್ಯಂಡ್ ಸ್ಟಡಿ ಅಂತ ಹೇಳಿ ಒಂದೊಂದೇ ಸ್ಟೆಪ್ಪನ್ನು ಮುಂದೆ ಹೋಗ್ತಾ ಇದ್ದೇವೆ. ಲೋಕಲ್ ಒಂದಷ್ಟು ಮಾಡಿದೆವು, ಸ್ಟೇಟ್ ಮಾಡಿದೆವು, ಈಗ ಇಂಟರ್ನ್ಯಾಷನಲ್ ಲೆವೆಲ್ ರ್ಯಾಪಿಡ್ ಟೂರ್ನಮೆಂಟ್, 3 ಟೈಪಿನ ಟೂರ್ನಮೆಂಟ್ ಉಂಟು. ಕ್ಲಾಸಿಕ್, ರ್ಯಾಪಿಡ್, ಬ್ಲಿಟ್ಸ್ ಅಂತೇಳಿ. ಕ್ಲಾಸಿಕ್ ಅಂತ ಹೇಳಿದ್ರೆ 3 ರಿಂದ 5 ದಿವಸದ್ದು, ರ್ಯಾಪಿಡ್ ಅಂದರೆ 2 ದಿವಸ ಅಥವಾ 1 ದಿವಸ ಫಾಸ್ಟಾಗಿ ಆಡುವಂಥದ್ದು, ಬ್ಲಿಟ್ಸ್ ಅಂದರೆ ಸೆಕೆಂಡ್ಸ್ಗಳಲ್ಲಿ ಆಡುವಂಥದ್ದು. ಸೊ ನಾವು ಮಾಡ್ತಾ ಇರೋದು 2 ದಿನದ ರ್ಯಾಪಿಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾ ಇದ್ದೇವೆ. ಎಷ್ಟು ವಿದ್ಯಾರ್ಥಿಗಳಿಂದ ಸರ್, ನಾವು ಟ್ರೈನಿಂಗ್ ಫೀಲ್ಡಲ್ಲಿ ಇಲ್ಲ, ನಾವು ಬರೀ ಆರ್ಗನೈಸರ್ ಮಾಡೋದು ಮಾತ್ರ ಅಷ್ಟೇ. ಬೇರೆ ಬೇರೆ ಕೋಚುಗಳಿದ್ದಾರೆ ಪುತ್ತೂರಲ್ಲಿ, ಒಂದು 5-6 ಜನ ಕೋಚಸ್ ಇದ್ದಾರೆ. ಇದ್ದಾರೆ ಪುತ್ತೂರಲ್ಲಿ ಇದ್ದಾರೆ. ಅಕಾಡೆಮಿ ಇರ್ತದೆ, ಅದಕ್ಕೆ ಬೇಕಾಗಿ ನಾವು ಒಂದು ಬೆಸ್ಟ್ ಅಕಾಡೆಮಿ ಅಂತ ಕೊಟ್ಟಿದ್ದೇವೆ. ಹೆಚ್ಚು ಜನ ಬಂದ ಅಕಾಡೆಮಿಗೆ ಪ್ರೈಸ್ ನಾವು ಕೊಡ್ತಾ ಇದ್ದೇವೆ. ಟ್ರೈನಿಂಗ್ ಮಾಡುವಂತ ಉದ್ದೇಶ ಉಂಟು, ಆದ್ರೆ ನಮ್ಮಲ್ಲಿ ಈಗ ಅದಕ್ಕೆ ಫ್ರೀ ಇರುವಂತ ಟ್ರೈನರ್, ಕೋಚ್ ಆಗಿ ವರ್ಕ್ ಮಾಡುವಂತ ಕೆಪಾಸಿಟಿ ಇದ್ದವರು ಸದ್ಯಕ್ಕೆ ಆಗಿಲ್ಲ. ಆ ಕೋಚ್ ಕೆಪಾಸಿಟಿ ಇದ್ದವರು ಸಿಕ್ಕಿದ್ರೆ ನಾವು ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ನಮ್ಮ ಮಕ್ಕಳು ಆ ಲೆವೆಲಲ್ಲಿ ಇದ್ದಾರೆ, ಬಟ್ ಅವ್ರು ಸ್ಟಡಿ ಮಾಡ್ತಾ ಇದ್ದಾರೆ. ಅವರಿಗೀಗ ಎರಡನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಬ್ಯಾಲೆನ್ಸ್ ಮಾಡಲಿಕ್ಕೆ. ಹಾಗಾಗಿ ಕೇಳ್ತಾ ಇದ್ದಾರೆ ತುಂಬ ಜನ, ಯಾಕೆಂದರೆ ಇಲ್ಲ ನಮ್ಮ ಈ ಎಲ್ಲ ಪೇರೆಂಟ್ಗಳ ಮಕ್ಕಳು. ಮತ್ತೆ ಚೆಸ್ ಅಲ್ಲಿ ಒಂದು ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ವರೆಗೆ ರೀಚ್ ಆಗಬೇಕಾದ್ರೆ ಕೊನೆಯ ಪಕ್ಷ ಅವರಿಗೆ ಒಂದು 25-30 ಲಕ್ಷದಷ್ಟು ಖರ್ಚು ಅವರಿಗೆ ಬರ್ತದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ ಎಲ್ಲ ಆಡಬೇಕಾದ್ರೆ ಅದೇ ತರ ಅವರ ಕೈಯಿಂದ ಕೋಚಿಂಗ್ ತಗೊಳ್ಬೇಕಾದ್ರೆ ಕೂಡ ಅವರಿಗೆ ಗಂಟೆ ಲೆಕ್ಕದಲ್ಲಿ ಸಾಧಾರಣ ಗಂಟೆಗೆ ಒಂದು 5,000-6,000 ಅವರ ಕೋಚಿಂಗ್ ಚಾರ್ಜಸ್ ಇರ್ತದೆ. GM ಅಲ್ಲಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ 3-4 GM ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಹೇಳುವಂತ. ವಿಶ್ವನಾಥನ್ ಸೂರ್ಯನವರು 94 ಭಾರತದಲ್ಲಿ ಇದ್ದಾರೆ. ಅದರಲ್ಲಿ ಸಾಧಾರಣ 70% ಜನ ತಮಿಳುನಾಡಿನವರೇ. ಉಳಿದ ಪ್ರದೇಶಗಳು ಅಷ್ಟು ಕಡಿಮೆ ಇದ್ದಾರೆ. ಅದರಲ್ಲಿ ನಮಗೆ ಒಂದು ನೋಡಿ, ಈಗ ಗಲ್ಟಾ ರೆಡ್ಡಿಯವಳು ಮದುವೆಯಾಗಿ ಮಂಗಳೂರಿನಲ್ಲಿದೆ, ಪ್ರದೇಶ ಮದುವೆಯಾಗಿ ಇಶಾ ಶರ್ಮಾ ಅಂತಲ್ಲಿ, ಅವಳು WGM ವಿಮೆನ್ಸ್ GM ಅಂತ. ಬಟ್ ನಮ್ಮ ಕರ್ನಾಟಕದಲ್ಲಿ ಏನು ಅವರನ್ನು ಗುರುತಿಸುವಂಥದ್ದು ಏನೂ ಆಗಿಲ್ಲ. ಅಷ್ಟು ಬೇರೆಲ್ಲ ಕ್ರಿಕೆಟ್ ಅಲ್ಲಾದ್ರೆ ಬೇರೆ ಕ್ರೀಡೆಗಳಿಗೆ ಅಷ್ಟು ಪ್ರೋತ್ಸಾಹ ಸಿಗ್ತಿತ್ತು, ಅಷ್ಟು ಖರ್ಚು ಮಾಡಿ ಬೇರೆ ಫಾರಿನಿಗೆ ಹೋಗಿಯೇ ಇಂಥ ಟೂರ್ನಮೆಂಟ್ಗಳು ಸಿಗಬೇಕಾಗ್ತದೆ ಅವರಿಗೆ. ಹಾಗೆ ಅವರವರ ಇನ್ನೊಬ್ಬರ ಹೈಯರ್ ರೇಟಿಂಗ್ ಸೋಲಿಸಿ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಆ ಲೆವೆಲ್ಗೆ ಬರಬೇಕು. ಒಂದು ನಾರ್ಮ್ಸ್ ಇದೆ, 2,400 ಆಗಬೇಕು, 2,300 ಆಗಬೇಕು, ಈ ತರ ಗ್ರೇಡಿಂಗ್ ಇದೆ. WGM ಅದೇ ಈ ಸೆಕೆಂಡ್ ಪೇಜ್ ನೋಡ್ಬೋದು, ಇಂಟರ್ನ್ಯಾಷನಲ್ ಮಾಸ್ಟರ್ ಅಂತಿದೆ, ಅದರ ಮೊದಲು ಫಿಡೆ ಮಾಸ್ಟರ್ ಅಂತಿದೆ, ಅದೆಲ್ಲ ಟೈಟಲ್ ಅಂತ ಹೇಳ್ಬೋದು. ಅದು ಆರ್ಬಿಟರ್ ಇರ್ತಾರೆ, ಅವರು ಪ್ರೆಸ್ ನೋಟ್ ಅಂತ ಹೇಳಿ ಕೊಡ್ತಾರೆ, ಎಷ್ಟು ಜನ ಭಾಗವಹಿಸಿದ್ದಾರೆ ಏನಂತ ಅವರ ಸಿಸ್ಟಮ್ ನಲ್ಲಿ ಒಂದು ಮಾಡ್ತಾರೆ. ಪೇಪರ್ಗೆ ಹೋಗ್ತದೆ, ಮತ್ತೆ ಅದು ಎಕ್ಸಾಮ್ ಪಾಸ್ ಆಗಿ ಅವ್ರು ಮಾಡೋದು. ಫಿಡೆ ಆರ್ಬಿಟರ್ ಅಂತ ಇದ್ದಾರೆ. ಈಗ ನಮ್ಗೆ ಉಡುಪಿಯಿಂದ ಬರ್ತಾ ಇದ್ದಾರೆ ಸಾಕ್ಷಾತ್ UK ಅಂತ ಹೇಳಿ. ಅದರಲ್ಲಿ ಇಂಟರ್ನ್ಯಾಷನಲ್ ಆರ್ಬಿಟ್ರ್ ಮತ್ತೆ ಫಿಡೆ ಆರ್ಬಿಟ್ರ್, SCA, NA, IA ಅಂತ ಹೇಳಿರೋದು. ಸೀನಿಯರ್ ಆರ್ಬಿಟ್ರ್, ಫಿಡೆ ಆರ್ಬಿಟ್ರ್ ಮತ್ತೆ ಇಂಟರ್ನ್ಯಾಷನಲ್ ಆರ್ಬಿಟ್ರ್ ಅಂತ. ಆ ರೀತಿ ಅವ್ರ ಗ್ರೇಡಿಂಗ್ ಇರ್ತದೆ, ಅಂಥವರೇ ಬರಬೇಕಾಗ್ತದೆ. ಇದನ್ನು ಟೂರ್ನಮೆಂಟ್ ನಮಗೆ ಕಂಡಕ್ಟ್ ಮಾಡಬೇಕಾದ್ರೆ ಈ ರೀತಿಯ ಖರ್ಚುಗಳು ತುಂಬ ಉಂಟು. ಇಲ್ಲಿ 3 ಲಕ್ಷ ಪ್ರೈಸ್ ಫಂಡ್ ಅಂತ ಹೇಳಿದಲ್ಲದೆ ಅದಕ್ಕೆ ಕೊಡುವಂತ ಟ್ರೋಫಿಗಳು ಮತ್ತೆ 6 ಲಕ್ಷ ಅಷ್ಟು ಎಂಟ್ರಿ ಆದ್ರೆ ಇಲ್ಲದ್ರೆ ಇಲ್ಲ ಸ್ಪಾನ್ಸರ್ಗಳು ಪುತ್ತೂರಲ್ಲಿ ಇಲ್ಲ, ನಾವೇ ಬಾರ್ ಮಾಡ್ಬೇಕು. ಒಂದು ಸಲ ಹಾಗೆ ಆಗಿದೆ ನಮಗೆ, ನೋಡ್ಬೇಕಷ್ಟೇ ಎಂತ ಮಾಡೋದಂತ. ಬಟ್ ಬರ್ಬೋದು ಅಂತಿತ್ತು. ಮತ್ತೆ ಈ 3 ಟೂರ್ನಮೆಂಟ್ ಮತ್ತೆ ಗೊತ್ತದ ನಮ್ಗೆ ಬೇರೆ ಕಡೆಯಲ್ಲಿ ಆಗ್ತಾ ಉಂಟು ಸೇಮ್ ಟೈಮಿಗೆ. ಅದು ಮಾಡ್ಲಿಲ್ಲ, ಯಾಕೆಂದ್ರೆ ಅದು ದೂರ ಅಲ್ಲ ಅಂತ ಹೇಳ್ತಾರೆ. ನಿಮ್ಮ ಮಂಗಳೂರು ಪುತ್ತೂರಲ್ಲಿ ಬಂದ್ರೆ ಸಾಕಲ್ಲ, ಕೇರಳ ಉಂಟು ನಿಮ್ಗೆ ನೇಬರ್ ಸ್ಟೇಟ್ ಅಂತ, ಹಾಗೆ ಬರ್ತದೆ. ನಾವು ಸಹ ಏನು ಹೇಳಲಿಕ್ಕೆ ಆಗುದಿಲ್ಲ ಅದನ್ನು. ಹಾಗೆ ಇದರಲ್ಲಿ ಸಮಸ್ಯೆ ಏನಂದ್ರೆ ಸ್ಪಾನ್ಸರ್ಸ್ ಕೂಡ ಯಾರು ಅಷ್ಟು ಬೇಗ ತಗೊಳ್ಳುದಿಲ್ಲ. ಯಾಕಂದ್ರೆ ಅವರಿಗೆ ಅದರಲ್ಲಿ ದೊಡ್ಡ ಅಡ್ವಾಂಟೇಜ್ ಅಂತ ಕಾಣುದಿಲ್ಲ. ಯಾಕಂದ್ರೆ ಚೆಸ್ ಆಡುವವರು ಒಂದು ರೀತಿಯ ಇಂಡೋರ್ ಕ್ಯಾಟಗರಿ, ಅವರಿಗೆ ಅದರಲ್ಲಿ ದೊಡ್ಡ ಪಬ್ಲಿಸಿಟಿ ಸಿಗ್ತದೆ ಅಂತ ಹೇಳಲಿಕ್ಕೆ
ಅವರಿಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಹಾಗಾದ್ರೆ ನಾನು ತುಂಬಾ ನಮಗೆ ಸ್ಪಾನ್ಸರ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡಿದಷ್ಟು ಸಿಗಿದ್ರು, ಕ್ರಿಕೆಟಿಗೆ ಅಥವಾ ಕ್ರಿಕೆಟ್ ಬೇರೆ ಇದಕ್ಕೆ ಔಟ್ಡೋರ್ ಆದ್ರೆ ಜನ ಬೊಬ್ಬೆ ಹಾಕೊಂಡು ನೋಡುವಾಗ ಅಂಗಡಿ ವರ್ಡಲ್ಲಿ ಇರ್ತದೆ. ಅದು ಹೊರಗಿನ ಹೇಳುವಾಗ ಹೀಗೆ ಕೂತ್ಕೊಳ್ತಾರೆ, ಸ್ವಲ್ಪ ಹೊತ್ತು ಬೈದು ಹೋಗ್ತಾರೆ, ಏನ್ ಮಾಡ್ತಾರೆ ನಮ್ಗೆ ಗೊತ್ತಾಗುದಿಲ್ಲ. ಸೆಲೆಬ್ರೇಟ್ ಮಾಡ್ಲಿಕ್ಕೆ ಇರ್ಲಿ ವಿನ್ನಾಗ ಬಾಗಿಲ್ಲ ಹಾರಿ ಬೊಬ್ಬೆ ಹಾಕಿಲ್ಲ ಏನಿಲ್ಲ ಹೋಗ್ತಾರೆ. ಮಕ್ಳಿಗೆ ಒಂದು ಲೆಕ್ಕದಲ್ಲಿ ಸೋತ್ರೆ ಸಹ ಅವನು ಪುನಃ ಅವನು ಅದನ್ನು ಒಂದೇ ರೀತಿಯಲ್ಲಿ ತಗೊಳ್ಳುವ ಹಾಗೆ ಮಕ್ಳಿಗೆ ಕಲಿಸ್ತದೆ. ಪುನಃ ಇನ್ನೊಂದು ರೌಂಡ್ ಇರ್ತದೆ. ಇದರಲ್ಲಿ ಏನು ಯಾರು ಸೋತಾರೆ ಸ್ವಲ್ಪ ಮಕ್ಕಳು ಒಂದೆರಡು ಕೂಗ್ತಾರೆ ಇರ್ತಾರೆ, ಮತ್ತೆ ಎಂತದಿಲ್ಲ. ಯಾರು ಸೋಲ್ತಾರೆ ಯಾರು ನಮ್ಗೆ ಗೊತ್ತಾಗಲ್ಲ. ಇಬ್ರು ಒಂದೇ ನಮ್ಮ ಏನು ಬರ್ತಾರೆ ಹೊರಗಡೆ ಬರುವಾಗ ಸ್ಟೇಟ್ ಅವರ ಮೈಂಡ್ ಆಫ್ ಸ್ಟೇಟ್ ಹಾಕಿ ತಗೊಳ್ತಾರೆ ಅವರು. ನಾಡ್ದು ಜೀವನದಲ್ಲಿ ಸಹ ನಾಡ್ದು ಸೋತ್ರೆ ಸಮಾನದನ್ನು ತೊಂದರೆ ಇಲ್ಲ, ನಾನು ನೆಕ್ಸ್ಟ್ ಬರ್ತೇನೆ ಅಂತ ಹೇಳುವಂತಿಲ್ಲ. 9 ರೌಂಡ್ ಇರ್ತದೆ ಕ್ರಿಕೆಟ್, ಒಂದಾಗಿ ಇರ್ತದೆ. ಆ ರೀತಿ ಕಲಿಯುವಂಥದ್ದು ಇಂಪಾರ್ಟೆಂಟ್. ಈಗ ನಮ್ಮ ಮಕ್ಕಳಾಗ ಮೊದಲು ಹೋಗುವಾಗ ಇವರ ಕೂಗುದೆಲ್ಲ ಇತ್ತು, ಮತ್ತೆ ಏನಿಲ್ಲ. ನಾವೇ ಹೇಳಿದ್ವಿ ಇನ್ನ ಇದೆಯಾ ನಮ್ಗೆ ಟೆನ್ಷನ್ ಇದ್ದು ಹೊರಗಡೆ, ಅವರು ಟ್ರೈನಿಂಗ್ ತುಂಬಾ ಬಾಕಿ ಇರಲ್ಲ. ಬೇರೆ ಸ್ಪೋರ್ಟ್ಸ್ ಕಂಪೇರ್ ಮಾಡಿದ್ರೆ ಶಾಲೆಗಳಲ್ಲಿ ಪಿಡಿಒ ಇದ್ರ ಬಗ್ಗೆ ಏನು ಹೆಚ್ಚು ತಲೆ ಸರ್, ನಿಮ್ಮ ಒಂದಕ್ಕೆ ಉತ್ತರ ಶ್ರೀಮಂತರದ್ದು ಆಟ ಅಂತ ಉಂಟು ಸರ್. ಅದು ಯಾಕೆ ನಮ್ಮ ಊರಲ್ಲಿ ಹಾಗೆ ಬಂದದೆ? ಚೆನ್ನೈಯಲ್ಲಿ ಹೋದ್ರೆ ಎಂತ ಪಾಪದವರ ಮಕ್ಕಳು ಆಗ್ತದೆ, ಯಾಕೆ ಅಲ್ಲಿ ಸ್ಪಾನ್ಸರ್ಸ್ ಇದ್ದಾರೆ, ಗವರ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಅದು ಇಲ್ಲದ ಕಾರಣ ನಮಗೆ ಹಾಗೆ ಬಂದಿದೆ. ಬಟ್ ನಾನು ನಿಮ್ಮಲ್ಲಿ ಮಾಧ್ಯಮದಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಕಂಪೇರ್ ಮಾಡಿ ನೋಡಿ, ಚೆಸ್ಸಿನಲ್ಲಿ ಆಡಿದ ಮಕ್ಕಳು ಯಾವತ್ತೂ ನಿಮಗೆ ಡಿಪ್ರೆಷನ್ ಸುಸೈಡಿಗೆ ಹೋಗುವುದಿಲ್ಲ, ಬದುಕಿನಲ್ಲಿ ಸೋಲುವುದಿಲ್ಲ. ನಾನು ಹೇಳಿದ IMGM ಆಗದಿದ್ರು ಬೇಡ, ಜೀವನ ಪಾಠವನ್ನು ಕಲಿಸ್ತದೆ. ಸೋಲು ಗೆಲ್ಲುದು ಸೋಲುದು ಕೆಲವು 9 ರೌಂಡ್ ಆಟ ಉಂಟು, ಒಮ್ಮೆ ಸೋತ್ರೆ ಮುಗಿಲಿಲ್ಲ, ಮತ್ತೊಂದು ರೌಂಡ್ ಅದು ಕಲಿಸ್ತದೆ. ಮತ್ತೆ ಹೀಗೆ ಹೆಚ್ಚಾಗಿ ಮೊಬೈಲ್ ಟಿವಿ ನಮಗೆ ಪೇರೆಂಟಿಗೆ ಮೇನ್ ಪ್ರಾಬ್ಲಮ್ ಆಗೋದು, ಅದರಿಂದ ಹೊರಗೆ ತರೋದು ಅದು ಬೇಕಾಗುದಿಲ್ಲ. ಈ ಮಕ್ಕಳು ಬ್ಯಾಡ್ ಇದಕ್ಕೆ ಹೋಗುವಂಥದ್ದು ಕಡಿಮೆ, ದುರಭ್ಯಾಸಗಳು ಕಮ್ಮಿ, ಯಾಕೆ ಅವರದ್ದು ಫೋಕಸ್ ಚೆಸ್ ಇರ್ತದೆ. ಮತ್ತೆ ಮೈಂಡ್ ಕ್ರಿಯೇಟಿವ್ ಆಗಿರ್ತದೆ, ಲಾಜಿಕಲ್ ಥಿಂಕಿಂಗ್ ಮಾಡ್ತಾರೆ. ನಿಮ್ಮ ಮಕ್ಕಳು ಉಳಿದವರು 10 ಸಲ ಓದುವಲ್ಲಿ ಇವರು 1 ರಿಂದ 2 ಸಲ ಓದಿದ್ರೆ ಸಾಕಾಗ್ತದೆ. ಈಗ ಇದು ನಮ್ಮ ಸ್ವಂತ ಅನುಭವದಿಂದ ನಾವು ಹೇಳುದು. ನಮ್ಮ ಎಲ್ಲಾ ಮಕ್ಕಳು ಸಹ ತುಂಬಾ ರಜೆ ಮಾಡಿ ಟೂರ್ನಮೆಂಟ್ ಹೋಗಿದ್ದಾರೆ, ಹಾಗೆ ಯಾರು 95 ಇಂದ ಕೆಳಗೆ ತೆಗಿಲಿಲ್ಲ ಮಾತ್ರ. ಸೊ ಇದು ತನ್ನಷ್ಟಕ್ಕೆ ಡೆವಲಪ್ ಆಗ್ತದೆ, ಬ್ರೈನ್ ಎಲ್ಲಾ ರೀತಿಯಲ್ಲಿ ಕೆಲಸ ಮಾಡ್ತದೆ. ಮಾತ್ರ ಅಲ್ಲ, ಜೀವನದಲ್ಲಿ ಈಗ ನಾವು ಅಲ್ಲಿ ಏನು ಚೆಸ್ ಅಲ್ಲಿ ಕಿಂಗ್ ಅನ್ನು ಹೇಗೆ ಕ್ಯಾಪ್ಚರ್ ಮಾಡುದು ಅಥವಾ ಅವರನ್ನು ಹೇಗೆ ಸದೆ ಬಡಿಯುವುದು ಅಂತ ನೋಡುವಾಗ ಅಲ್ಲಿ ಒಂದಷ್ಟು ಪಾನುಗಳು ಬೇರೆ ಬೇರೆ ಇರ್ತದೆ. ನಿಮಗೆ ಬಿಷಪ್, ರುಕ್ ಅಂತ ಹೇಳಿ ಅಂತಾರೆ. ಹಾಗಿರುವಾಗ ಹೇಗೆ ಎಲ್ಲದರಿಂದ ಮಾಡುದು ಅಂತ 1000 ತರದಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಹಾಗೆ ಜೀವನದಲ್ಲಿ ಸಹ ಒಂದು ಸಮಸ್ಯೆ ಬಂದ ಕೂಡ ಅವರು ಹೆದರುದಿಲ್ಲ, ಬೇರೆ ಬೇರೆ ಪಾಸಿಬಿಲಿಟೀಸ್ ಅನ್ನ ಥಿಂಕ್ ಮಾಡ್ತಾರೆ. ಅದಕ್ಕೋಸ್ಕರ ಆದ್ರೂ ಮಕ್ಕಳಿಗೆ ಚೆಸ್ಸಿಗೆ ಹಾಕಿ ಅಂತ ನಾವು ಹೇಳೋದು. ಈಗ ನಾವು ಕೋಚಿಂಗ್ ಮಾಡ್ತಾ ಇಲ್ಲ, ಬಟ್ ಎಲ್ಲಿ ಕೋಚಿಂಗ್ ಮಾಡ್ತಾರೆ ಅಲ್ಲಿ ಕಲಿಸಿ. ಬೇಸಿಕ್ಸ್ 1-2-3 ವರ್ಷ ಆದ್ರೂ ಕಲ್ತ್ರೆ ಅವರ ಬ್ರೈನ್ ಡೆವಲಪ್ ಆಗ್ತದೆ. ಜೀವನದಲ್ಲಿ ಅವರು ಸೋಲುದಿಲ್ಲ ಅಂತ, ಚೆಸ್ ಅಲ್ಲಿ ಅಚೀವ್ ಮಾಡೋದಿದ್ರು ಜೀವನದಲ್ಲಿ ಅಚೀವ್ಮೆಂಟ್ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿನ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗ್ಬೇಕು. ಪ್ಲಸ್ ಒಂದು ಮಕ್ಕಳು ಒಳ್ಳೆಯ ಅಂದ್ರೆ ನಮ್ಮ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಸ್ವಸ್ಥ ಸಮಾಜ ಆಗುದು ಅದರಿಂದ. ಸೊ ಆ ಉದ್ದೇಶದಿಂದ ಮಾಡಿದ್ದು. ಸೊ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಪುತ್ತೂರು ಅಥವಾ ನಮ್ಮ ಕರ್ನಾಟಕದವರೆಗೆ ಮುಟ್ಟಬೇಕಿದೆ. ನಮ್ಮಲ್ಲಿ ಕರ್ನಾಟಕದ ಗವರ್ಮೆಂಟ್ ಅಲ್ಲಿ ಏನು ಸಪೋರ್ಟ್ ಇಲ್ಲ. ಈಗ ನಮ್ಮೆಲ್ಲ ಮಕ್ಕಳು ನ್ಯಾಷನಲ್ ಆಡಿದ್ದಾರೆ. ಚೆಸ್ ಕೋಚಿಂಗ್ ಮಾಡಿಯೇ ಜೀವನ ಮಾಡುವವರು ಇದ್ದಾರೆ, ಅಂದ್ರೆ ಅಷ್ಟು ಅದಕ್ಕೆ ವ್ಯಾಲ್ಯೂ ಕರ್ನಾಟಕದ GM ಕೋಚಿಂಗ್ ನಲ್ಲೇ ಇದು ಮಾಡ್ತಾ ಇದ್ದಾರೆ. ಆಡ್ತಾರೆ ಅವರು ಸೂಪರ್ GM ಅವರು ಆಡ್ತಾರೆ, ಅವರು ಟೂರ್ನಮೆಂಟ್ ಹೋಗುದಿಲ್ಲ, ಅವರದ್ದು ಕಡಿಮೆ ಆಗ್ತದೆ. ನಾವು ಅವರನ್ನು ಕರೆದಿದ್ದೇವೆ, ಇನ್ವಿಟೇಷನ್ ಇಲ್ಲ ಸರ್, ಆಗ್ಬೇಕಷ್ಟೇ. 24ನೇ ತಾರೀಕಿಗೆ 9ವರೆಗೆ ನಾವು ಕೊಡ್ತೇವೆ. ನಾವು ನಿಮ್ಮ ಯಾರು ನಂಬರ್ ಕೊಟ್ರೆ ನಮ್ಮ ಅವರು ಆರ್ಬಿಟರ್ ಮಾಡ್ತಾರೆ ಪ್ರಶ್ನೆ. ಅದು ಹಾಗೆ ಮಾಡು. ಕೋಆರ್ಡಿನೇಷನ್ ಕೆಲಸ ಮಾಡ್ತಾ ಇದ್ದೇವೆ. ಅಂದ್ರೆ ಮೊನ್ನೆ ಒಂದು ಬರೀ PUC ಮಾಡ್ತಾರೆ, ಅಷ್ಟು ಚಂದ ಆಯ್ತು ಅಂತ ಹೇಳಿದ್ರೆ AC ಹಾಲ್ ಅಲ್ಲಿ ಸಾಧಾರಣ ಮಂಗಳೂರಲ್ಲಿ ಎಲ್ಲೂ ಮಾಡಿದ್ದಾರೆ ಇಂಟರ್ನ್ಯಾಷನಲ್, AC ಹಾಲ್ ಅಲ್ಲಿ ಇಲ್ಲಿ ಮಾಡಲಿಲ್ಲ. ಅದು ಹೇಳಿದ್ರು ಇಷ್ಟು ಒಳ್ಳೆ ಟೂರ್ನಮೆಂಟ್ ಇಷ್ಟು ಅರೇಂಜ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿ. 25ಕ್ಕೆ ಮುಗಿಯುದು ಸರ್, ಸಂಜೆ 24 ಒಂದು 5 ಗಂಟೆವರೆಗೆ ಇರ್ಬೋದು ಮ್ಯಾಚ್. 5 ಮ್ಯಾಚ್ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.